ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕಾಸರಗೋಡಿಗೆ ಹೋಗಿ ಡೆಲಿವರಿ ಬಾಯ್ಸ್ ಇದ್ದಾರಲ್ಲ ಅವರೊಟ್ಟಿಗೆ ಜಾಯ್ನ್ ಆಗೋ ಒಂದು 3 ಗಂಟೆ 4 ಗಂಟೆ ಹೊತ್ತು ನಾನು ಮತ್ತು ನನ್ನ ಫ್ರೆಂಡ್ ಸೀದಾ ಡೆಲಿವರಿ ಬಾಯ್ಸ್ ಅವರ ಆಫೀಸಿಗೆ ಹೋದೆವು. ಹೋಗಿ ನೋಡುವಾಗ ಅವರೆಲ್ಲ ಪ್ರಾಡಕ್ಟ್ ಉಂಟಲ್ಲ, ಡೆಲಿವರಿ ಪ್ರಾಡಕ್ಟ್ ಅನ್ನೆಲ್ಲ ಅಡ್ರೆಸ್ಗೆ ಸೆಟ್ ಮಾಡ್ತಾ ಇದ್ರು. ಅದಕ್ಕೇನೆ 1.5 ಗಂಟೆ ಬೇಕು ಬೆಳಿಗ್ಗೆ. ಒಂದು ಪ್ರಾಡಕ್ಟ್ ಡೆಲಿವರಿ ಮಾಡಿದರೆ ಮಿನಿಮಮ್ 17 ರೂಪಾಯಿ ಸಿಗ್ತದೆ. ಅದೇ ರೀತಿ ಕಿಲೋಮೀಟರ್ ಕಡಿಮೆ ಆದರೆ ಅವನಿಗೆ 15 ರೂಪಾಯಿ 50 ಪೈಸೆ ಸಿಗ್ತದೆ. ಒಬ್ಬ ಅನುಭವಗಾರ ದಿವಸದಲ್ಲಿ 100 ಡೆಲಿವರಿ ಮಾಡಿದರೆ 17 ರೂಪಾಯಿ ಪ್ರಕಾರ ಅವನಿಗೆ 1700 ರೂಪಾಯಿ ಸಿಗ್ತದೆ. ಅದರಲ್ಲಿ ಅವನಿಗೆ ಚಾ ನೋಡಬೇಕು, ಊಟ ನೋಡಬೇಕು, ಪೆಟ್ರೋಲ್ ಖರ್ಚು ನೋಡಬೇಕು, ಅದು ಅವನೇ ನೋಡಬೇಕು. ಒಬ್ಬ ಡೆಲಿವರಿ ಬಾಯ್ ದಿವಸದಲ್ಲಿ 60-70 ಡೆಲಿವರಿ ಮಾಡಿದರೆ ಅದರಲ್ಲಿ ಒಂದು 13-14 ಡೆಲಿವರಿ ರಿಟರ್ನ್ ಇರ್ತದೆ. ಇದಕ್ಕೆ ಸಹ 17 ರೂಪಾಯಿ ಸಿಗುತ್ತದೆ. ಎಲ್ಲ ಡೆಲಿವರಿ ಬಾಯ್ಸ್ಗೆ ಬಿಗ್ ಸಲ್ಯೂಟು. ಅದೇ ರೀತಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.